ಸ್ವರ್ಣ ನದಿಯಲ್ಲಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇರುವವರಿಗೆ ಹೂಳೆತ್ತಲು ಅವಕಾಶ ನೀಡಲಾಗಿದೆ. ಇದರಿಂದ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯಲು ಅವಕಾಶವಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಪ್ರಮೋದ್ ಟ್ವೀಟ್ ಮೂಲಕ ಒತ್ತಾಯಿಸಿದ್ದಾರೆ. ಸ್ವರ್ಣ ನದಿಯ ಹೂಳೆತ್ತಲು ಟೆಂಡರ್ ಮೂಲಕ ಜಿಲ್ಲಾಡಳಿತ ಅವಕಾಶ ನೀಡಿದೆ. ಹೂಳು ತುಂಬಿರುವ ಕಾರಣಕ್ಕೆ ನದಿಯಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುತ್ತಿದ್ದು, ನಗರದ ಕುಡಿಯುವ ನೀರಿನ ಸಮಸ್ಯೆ ಬಿಗಡಾಯಿಸಿದಾಗ ಶಾಸಕ ರಘುಪತಿ ಭಟ್ ಹೂಳು ತೆಗೆಯಬೇಕು ಎಂದು ಆಗ್ರಹಿಸಿ ಸರ್ಕಾರಿ ಮಟ್ಟದಲ್ಲಿ ಅನುಮತಿ ತೆಗೆಸಿಕೊಟ್ಟಿದ್ದರು. ಈ ಹೂಳೆತ್ತುವ ಕಾಮಗಾರಿಗೆ ಜಿಲ್ಲಾಡಳಿತ ಈ ಟೆಂಡರ್ ಮೂಲಕ ಅವಕಾಶ ಕಲ್ಪಿಸಿತ್ತು. ಯೋಜಕ್ ಅನ್ನುವ ಸಂಸ್ಥೆಯ ಮೂಲಕ ಹೂಳು ಮತ್ತು ಮರಳು ಎತ್ತುವ ಕಾರ್ಯ ನಡೆಯುತ್ತಿದೆ. ಆದರೆ ಇತ್ತೀಚೆಗೆ ನಿಯಮಾವಳಿ ಮೀರಿ ಮರಳುಗಾರಿಕೆ ನಡೆಸುವ ಆರೋಪವೂ ಕೇಳಿಬಂದಿದೆ. ರಾತ್ರಿ ಹಗಲೆನ್ನದೆ ಮರಳು ತೆಗೆದು ಸಾಗಿಸುವ ಆರೋಪವೂ ಇದೆ. ಹಾಗಾಗಿ ಗಣಿ ಇಲಾಖೆ ಮತ್ತು ಲೋಕಾಯುಕ್ತ ಪೊಲೀಸರು ಇತ್ತೀಚೆಗೆ ಸ್ಥಳ ಪರಿಶೀಲನೆ ನಡೆಸಿದರು. ಮಾಣೈ ಸೇತುವೆಯಿಂದ ಶೀರೂರು ಡ್ಯಾಂವರೆಗಿನ 2ನೇ ಹಂತದಲ್ಲಿ ಹೂಳು ತೆಗೆಯಲು ನಗರಸಭೆ ಅನುಮತಿ ನೀಡದೇ ಇರುವುದರಿಂದ ಗಣಿ ಇಲಾಖೆ ನ್ಯಾಯಾಲಯಕ್ಕೆ ದೂರು ನೀಡಲು ಮುಂದಾಗಿದೆ. 2 ಟಿಪ್ಪರ್, 2 ಹಿಟಾಚಿ, 1 ಜೆಸಿಬಿಯನ್ನು ಇಲಾಖೆ ವಶಕ್ಕೆ ತೆಗೆದುಕೊಂಡಿದೆ. ಪ್ರಕರಣದಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ ಎಂಬ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಆರೋಪಕ್ಕೆ ಶಾಸಕ ರಘುಪತಿ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗಿರುವ ಮಾಹಿತಿಯ ಪ್ರಕಾರ ಇಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಹೂಳು ಸಹಿತ ಮರಳನ್ನು ತೆಗೆದು ರಾಶಿ ಹಾಕಲಾಗಿದ್ದು, ಹೂಳಿನಿಂದ ಮರಳು ಪ್ರತ್ಯೇಕಿಸಿ ನಂತರ ಹಿರಿಯಡ್ಕ ಮೈದಾನದಲ್ಲಿ ಮರಳು ಸಂಗ್ರಹಿಸಿ ಮಾರಾಟ ಮಾಡಲಾಗುತ್ತೆ. ಈ ನಡುವೆ ಯಾರಾದರೂ ಅಕ್ರಮ ಮರಳು ಸಾಗಾಟ ಮಾಡಿದ್ದರೆ ಇಲಾಖೆ ಕ್ರಮ ಕೈಗೊಳ್ಳಲಿ. ನನ್ನ ಪ್ರಭಾವದಿಂದ ಯಾರಿಗೂ ಮರಳು ತೆಗೆಯಲು ಬಿಟ್ಟಿಲ್ಲ. ಈ ಟೆಂಡರ್ ಮೂಲಕ ಮರಳು ತೆಗೆಯಲು ನಿಗದಿತ ವ್ಯಕ್ತಿಗಳಿಗೆ ಅವಕಾಶ ನೀಡಲಾಗಿದೆ. ಕಾನೂನು ಬಾಹಿರ ಕೃತ್ಯ ನಡೆದಿದ್ದರೆ ಕ್ರಮ ಜರುಗಿಸಲಿ ಎಂದಿದ್ದಾರೆ. ಅದು ಅಕ್ರಮ ಹೋಗಿದೆ ನನಗೊತ್ತಿಲ್ಲ. ಅಕ್ರಮ ಹೋಗಿದ್ರೆ ಖಂಡಿತ ಕ್ರಮ ಆಗಿಲ್ಲ. ನಂದೇನು ಅಕ್ರಮ ಆದ್ದಕ್ಕೆ ನಂದೇನು ಆಕ್ಷೇಪ ಇಲ್ಲ. ಆದರೆ ಹೂಳು ಮೇಲೆ ತೆಗೆಯುವಂಥದ್ದು ನಮ್ಮ ರಿಸರ್ವಾಯರಲ್ಲಿ ನೀರನ್ನು ಜಾಸ್ತಿ ಶೇಖರಣೆಗೋಸ್ಕರ ಮಾಡಿದಂಥ ಒಂದು ಯೋಜನೆ. ಸೊ ಹಾಗಾಗಿ ಈಗ ಹೂಳು ಮೇಲೆ ಇದೆ. ಹೂಳನ್ನೇ ಹೊರಗೆ ಸಾಗಿಸಿದಾರ ಅದು ನನಗೆ ಗೊತ್ತಿಲ್ಲ. ಸಾಗಿಸಿದ್ರೆ ಖಂಡಿತ ತಪ್ಪು. ಅದರ ಬಗ್ಗೆ ನನ್ನ ಯಾವುದೇ ಬೆಂಬಲ ಇಲ್ಲ. ಮತ್ತು ಹೂಳು ನಮ್ಮ ಯೋಜನೆಯ ಪ್ರಕಾರ ಹೂಳನ್ನು ಈಗ ಸಪ್ರೇಟ್ ಮಾಡಿ ಹೊಯ್ಗೆ ಬೇರೆ ಹೂಳು ಬೇರೆ ಮಾಡಿ ಹೊಯ್ಗೆಯನ್ನು ಅಲ್ಲಿ ಸಾಗಿಸಿ ಹೊಯ್ಗೆ ಮತ್ತು ನಮ್ಮ ಇಲ್ಲಿ ಸೇರಿದಂಥ ಇದು ದಪ್ಪ ಕಲ್ಲು ಇದು ಸೇರಿ ಅವರಿಗೆ ಪೇಮೆಂಟನ್ನು ಮಾಡ್ತೀವಿ. ಈಗ ಯಾವುದೇ ಪೇಮೆಂಟು ಇಷ್ಟವರೆಗೆ ಆದಾಗಿಲ್ಲ. ನನಗೂ ಗೊತ್ತಾದದ್ದು ಮೊನ್ನೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾದ ಬಿಟ್ಟರೆ ನನಗೆ ಗೊತ್ತಿಲ್ಲ. ಮತ್ತು ಕುಡಿಯುವ ನೀರಿಗೆ ನಾವು ಹೋಗ್ತಾ ಇದ್ದಂಥ ಪ್ರದೇಶವೇ ಬೇರೆ, ಇದು ತೆಗಿತಾ ಇದ್ದಂಥ ಪ್ರದೇಶ ಬೇರೆ ಇದೆ. ನಮ್ಗೆ ಗೊತ್ತಾದ ಕೂಡಲೇ ಅದನ್ನು ಹೂಳನ್ನು ಮೇಲೆ ತೆಗೆದಿದ್ದಾರೆ ಅಂತ ಹೇಳುವಂಥದ್ದು ಹಾಕಿದೆ. ಆದರೆ ಇಲ್ಲಿ ಅಕ್ರಮ ಎಲ್ಲಿ ಆಗಿದೆ ಅಂತ ಹೇಳಿದರೆ ಎಲ್ಲಿಯಾದರೂ ಅಲ್ಲಿಂದ ಹೊರಗೆ ಹೋಗಿದ್ದರೆ ಅಕ್ರಮ ಆಗ್ತದೆ. ನದಿಯಿಂದ ತೆಗೆದು ಮೇಲೆ ತೆಗೆಯುವಂಥದ್ದು ಅಕ್ರಮ ಅಲ್ಲ. ಅದು ಹೂಳಿದೆ. ಅದನ್ನು ಹೂಳನ್ನು ಸಪ್ರೇಟ್ ಮಾಡಿ ಹೊಯ್ಗೆಯನ್ನು ಇಲ್ಲಿ ಶಿಫ್ಟ್ ಆಗಿದೆ.